हरे कृष्ण 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 हरे 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 राम 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 हरे हरे. ಶ್ರೀಮದ್ ಭಾಗವತಂ ಮೂರನೇ ಸ್ಕಂದ 14ನೇ ಅಧ್ಯಾಯ ಶ್ಲೋಕ 25. ಸ್ಮಶಾನ ಚಕ್ರ ಅನಿಲ ಧೂಲಿ ಧೂಮ್ರ ವಿಕೀರ್ಣ ವಿದ್ಯೋತ ಜಟ ಕಲಾಪ ಭಸ್ಮ ಅವಗುಂಠ ಅಮಲ ರುಕ್ಮದೇಹ ದೇವತ್ರಿಭಿ ಪಶ್ಯತಿ ದೇವರಸ್ತೆ. ಅನುವಾದ ಮತ್ತು ಭಾವಾರ್ಥ ಬೈ ದಿವ್ಯಾನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ಗೆ. ಶಿವನ ದೇಹವು ಕೆಂಪಗಿದ್ದು ನಿಷ್ಕಲಂಕವಾಗಿದ್ದರೂ ಆತ ಭಸ್ಮಲೇಪಿತನಾಗಿದ್ದಾನೆ. ಉರಿಯುವ ರುದ್ರಭೂಮಿಯಲ್ಲಿನ ಸುಂಟರ್ ಗಾಳಿಯ ಧೂಳಿನಿಂದಾಗಿ ಆತನ ಜಟೆ ಮಲಿನವಾಗಿದೆ. ಶಿವನು ನಿನ್ನ ಪತಿಯ ತಮ್ಮ ಹಾಗೂ ಆತ 3 ಕಣ್ಣುಗಳಿಂದ ನೋಡುತ್ತಾನೆ. ಎಸ್, ಶಿವನ ದೇಹ ಕೆಂಪು ಅಂತೆ, ಆದ್ರೆ ಭಸ್ಮ ಲೇಪಿತನಾಗಿದ್ದಾನೆ. ಮತ್ತೆ ಇರುವುದೆಲ್ಲಿ ಅವ? ರುದ್ರಭೂಮಿ. ರುದ್ರಭೂಮಿಯನ್ನು ಸ್ಮಶಾನ, ರುದ್ರಭೂಮಿಯಲ್ಲಿ ಇರುವಂತ ಶಿವ. ಹಾಗಾಗಿ ಅಲ್ಲಿಯ ಸುಂಟರ್ ಗಾಳಿಯಿಂದಾಗಿ ಅಂತ ಆಯ್ತು, ಅವನ ಜಟೆ ಮಲಿನವಾಗಿದೆ. ಮತ್ತೆ ಶಿವನು ನಿನ್ನ ಪತಿಯ ತಮ್ಮ. ಅಂದ್ರೆ ದಕ್ಷನ ಮಗಳು ದಾಕ್ಷಾಯಿನಿಯ ಗಂಡ. ಹಾಗಾಗಿ ಅದು ರಿಲೇಷನ್ ಜೊತೆಗೆ. ಮತ್ತೆ ಅವನಿಗೆ 3 ಕಣ್ಣು ಉಂಟಂತೆ, 3 ಕಣ್ಣಿನಿಂದ ನೋಡುವಂಥದ್ದು. ಈಗ ಶಿವನ ಇನ್ನೊಂದು ಹೆಸರು ಅಶುತೋಷ್. ಶಿವ ಎಲ್ಲವನ್ನು ಕೊಡುವಂಥದ್ದು. ಶಿವ ಎಲ್ಲವನ್ನು ಕೊಡುವಂಥದ್ದು. ಇದಕ್ಕೊಂದು ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಶಿವ, ಒಂದು ನಿಮಿಷ, ಅಶುತೋಷ್ ಪದದ ಅರ್ಥ ಎಂತಂದ್ರೆ ನಮ್ಮ ಇಚ್ಛೆಗಳನ್ನು ಈಡೇರಿಸುವವ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಒಮ್ಮೆ ಪಾರ್ವತಿ ಹೇಳುವಂಥದ್ದು, ಎಂತ ನೀನು ಯಾವಾಗ್ಲೂ ಸ್ಮಶಾನದಲ್ಲಿ ಇರುವಂತದ್ದು, ಇಲ್ಲದೆ ಅಂದ್ರೆ ಒಂದು ಸ್ವಂತ ಮನೆ ಇಲ್ಲ ಶಿವನಿಗೆ. ಹಾಗೆ ಅವಳು ಹೆಂಡತಿ ಅಲ್ಲ, ಹೆಂಡತಿ ಕಿರಿಕಿರಿ ಮಾಡ್ತಾಳೆ. ಅದಕ್ಕೆ ಶಿವ ಬಂಗಾರದ ಮನೆಯನ್ನು ಕಟ್ತಾನೆ. ಆಗ ಅವಳಿಗೆ ಖುಷಿ ಆಗ್ತದೆ, ತುಂಬಾ ಖುಷಿಯಾಗಿ ಒಬ್ಬ ಬಂದು ಕೇಳುವಂಥದ್ದು, ನನಗೆ ಬಂಗಾರದ ಇಮೇಡ್ ಕೊಡ್ತಾನೆ. ಮತ್ತೆ ವಾಪಸ್ ಅಲ್ಲಿ ಎಲ್ಲಿ ಸ್ಮಶಾನ. ಹಾಗೆ ಶಿವ ಹೇಗೆ ಅಂದ್ರೆ ಎಲ್ಲವನ್ನು ಕೊಡುವಂಥದ್ದು, ಆದ್ರೆ ಶಿವ ಭೌತಿಕ ಮಾತ್ರ ಕೊಡುವಂಥದ್ದು. ಇದನ್ನು ನಾವು ತಿಳಿಬೇಕು. ಎಸ್, ಎಷ್ಟು ಮಂದಿ ಈಗ ಕೂಡ ಶಿವನ ಆರಾಧಕರು ಇಲ್ಲಿ? ಎಸ್, ದಯವಿಟ್ಟು ಆಂಡ್ರೇಸ್ ಮಾಡಿ, ಇದು ಆಂಡ್ರೇಸ್ ಕೂಡ ಮಾಡ್ಬೋದು, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಶಿವನ ಆರಾಧಕರು. ಶಿವನ ಆರಾಧಕರು ಪ್ರಭುಜಿ. ನಾವು ಶಿವನ ಆರಾಧಕರು. ಎಸ್, ಓಕೆ. ಬೇರೆಯವರು ಎಸ್, ಯಾರಿದ್ದೀರಿ ಶಿವನ ಆರಾಧಕರು? ಶಿವನ ಹತ್ರ ನಾವು ಎಂತ ಕೇಳ್ಬೇಕು ನಳಿನಿ ಮಾತಾಜಿ? ಆಕ್ಚುಲಿ ನಾನು ಏನು ಕೇಳಲಿಕ್ಕೆ ಇಷ್ಟ ಪಡೋದಿಲ್ಲ ಗುರುಜಿ. ಯಾವ ದೇವರ ನಾವು ಶಿವನ್ನು ಮಾಡ್ತೀವಿ, ವಿಷ್ಣುವನ್ನು ಮಾಡ್ತೀವಿ, ಸ್ಮಾರ್ತರು ನಾವು ಶಂಕರಾಚಾರ್ಯ ಫಾಲೋವರ್ಸ್. ಭಕ್ತಿ ಜಾಸ್ತಿ ಇದು ಮಾರ್ಗಕ್ಕೆ ಇದು ಕೊಡು ಅಂತ ಕೇಳ್ತೀವಿ ಅಷ್ಟೇ. ನೋಡಿ, ಆಕ್ಚುಲಿ ಹೇಗೆ ಅಂದ್ರೆ
ಈಗ ನಾನು ಕೂಡ ಮಂಗಳೂರಿನವ. ಮಂಗಳೂರಿನಲ್ಲಿ ಶಿವ ಟೆಂಪಲ್ ಮತ್ತೆ ದೇವಿ ಟೆಂಪಲ್. ನಾನು ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಜ್ಞಾನ ಇರಲಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಎಂತ ಕೇಳ್ತಾ ಇದ್ದದ್ದು, ಶಿವ ಅದು ಕೊಡು, ದೇವಿ ಇದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು, ಇದೇ ಇದ್ದದ್ದು. ಆಕ್ಚುಲಿ ಶಿವ ಟೆಂಪಲ್ಗೆ ದೇವಿ ಟೆಂಪಲ್ಗೆ ಹೋಗೋದು ತಪ್ಪಲ್ಲ ಅಂತ, ಕೇಳುವಂತ ತಪ್ಪು. ಎಂತ ಕೇಳ್ಬೇಕು ನಮ್ಗೆ ಗೊತ್ತಿರ್ಬೇಕು. ನೋಡಿ, ಅವರಿಗೆ ಇಬ್ಬರಿಗೂ ಕೂಡ ಭೌತಿಕ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೆ ಭೌತಿಕ ನೀವು ಎಂತ ಬೇಕು ಕೇಳಿ ಕೊಡ್ತಾರೆ ನಿಮಗೆ, ಗ್ರ್ಯಾಂಡ್ ಮಾಡಿ. ಆದ್ರೆ ಅದನ್ನು ಹೇಗೆ ಅಂದ್ರೆ, ಕೃಷ್ಣ ಕೊಟ್ರೆ ಪರ್ಮನೆಂಟ್, ಕೃಷ್ಣ ನೋಡಿ ಕೊಡುವಂಥದ್ದು. ಆದ್ರೆ ಶಿವ ಮತ್ತೆ ದೇವಿ ಕೊಡುವಂಥದ್ದು ಪರ್ಮನೆಂಟ್ ಅಲ್ಲ. ಅದು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಶಿವ ಮತ್ತು ದೇವಿ ಹತ್ರ ಕೇಳ್ಬೇಕು ಅಂತ ಅಂದ್ರೆ, ಅವರಿಬ್ಬರು ಕೂಡ ವೈಷ್ಣವರು. ಒಬ್ಬಳು ವೈಷ್ಣವಿ, ಇನ್ನೊಬ್ಬ ವೈಷ್ಣವ. ಹಾಗಾಗಿ ಇಂಟೆನ್ಸ್ ಭಕ್ತಿ ಉಂಟು ಕೃಷ್ಣನ ಮೇಲೆ. ಹಾಗಾಗಿ ನಾವು ಅಲ್ಲಿ ಹೋಗಿ ನನಗೆ ಕೃಷ್ಣನ ಭಕ್ತಿ ಮಾಡಲಿಕ್ಕೆ ಅನುಗ್ರಹ ಮಾಡು, ಇದನ್ನು ಕೇಳ್ಬೇಕು. ಆದ್ರೆ ನಾವು ಕೇಳುವಂಥದ್ದು ಭೌತಿಕವೇ. ಭೌತಿಕ ಎಂತಂದ್ರೆ, ನನ್ಗೆ ಅದು ಕೊಡು, ಇದು ಕೊಡು. ಪ್ರಭುಪಾದರು ಒಂದು ಧನಂ ದೇಯಿ, ಪುತ್ರಂ ದೇಯಿ, ಆ ದೇಯಿ, ಈ ದೇಯಿ, ಈ ದೇಯಿ, ಈ ದೇಯಿ, ಈ ದೇಯಿ, ಒಬ್ಬ 100 ಲೀಸ್ಟ್ ಇರ್ತದೆ. ಹಾಗಾಗಿ ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಈ ಉದಾಹರಣೆಯಿಂದ ನಿಮಗೆ ಅರ್ಥ ಆಗ್ಬೋದು ನಾನು ಭಾವಿಸ್ತೇನೆ. ಈ ಉದಾಹರಣೆ ತುಂಬಾ ಸೂಕ್ತ. ಒಂದು ಹೆಂಗಸಿಗೆ 2 ಮಕ್ಕಳಿದ್ರು. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಹೆಣ್ಣು ಮಗು ದೊಡ್ಡವಳು, ಗಂಡು ಮಗು ಸಣ್ಣವ. ನೆನ್ಪಿಡಿ, ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ಮಗನಿಗೆ, ಸಣ್ಣವ, ಅವನಿಗೆ ಟೈಫಾಯ್ಡ್ ಆಯ್ತು. ಟೈಫಾಯ್ಡ್. ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ, ಅಮ್ಮ, ಹೆಂಗಸಿಗೆ, ನಿಮ್ಮ ಮಗನಿಗೆ ಟೈಫಾಯ್ಡ್. ಮಗನಿಗೆ ನೀವು 6 ತಿಂಗಳು ಯಾವುದು ಕೂಡ ಎಣ್ಣೆಯಲ್ಲಿ ಕಾಯಿಸಿದಂತೂ ಕೊಡಬಾರ್ದು. ಯಾವುದೇ ಫ್ರೈ, ಯಾವುದೇ ಸ್ವೀಟ್. ಆ ಹೆಂಗಸು ಒಳ್ಳೆ ಕುಕ್ ಹೆಂಗಸು. ಹಾಗಾಗಿ ಹೆಂಗಸಿಗೆ ಆಕ್ಚುಲಿ ಮಗನಿಗೆ, ಎಲ್ಲರಿಗೂ ತಾಯಿಯಂದಿರಿಗೆ ಮಗನಿಗೆ ತಿನ್ನಿಸ್ಲಿಕ್ಕೆ ಇಚ್ಛೆ ಇರ್ತದೆ, ಆಬ್ವಿಯಸ್, ಅದು ನೇಚರ್. ಆದ್ರೆ ಇಲ್ಲಿ ಅಂತಂದ್ರೆ ಇದು ಕ್ರಿಟಿಕಲ್. ಇದು ತುಂಬಾ ಕ್ರಿಟಿಕಲ್. ಡಾಕ್ಟರ್ ಹೇಳ್ತಾರೆ, ತಿಂದ್ರೆ ಟೈಫಾಯ್ಡ್ ಜಾಸ್ತಿ ಆಗ್ತದೆ, ಸೀರಿಯಸ್ ಆದ್ರೆ ಮತ್ತೆ ನನ್ನ ಹತ್ರ ನೀವು ಬರಬೇಡಿ. ಅದಕ್ಕೆ ಕಡೆಗೆ ಎಂತ ಆಗ್ತದೆ ಅಂದ್ರೆ, ಅಮ್ಮ, ಈ ಹೆಂಗಸು ಹೋಗ್ತಾರೆ, ಓಕೆ ಡಾಕ್ಟರ್, ನಾನು ಮಗನಿಗೆ 6 ತಿಂಗಳು ಸ್ಟ್ರಿಕ್ಟ್ ಆಗಿ ಕೊಡುವುದಿಲ್ಲ. ಹಾಗೆ ಈ ಸಣ್ಣ ಹುಡುಗನಿಗೆ ತಾಯಿಯ ಐಟಮ್ ತಿಂದು ಅಂದ್ರೆ, ಒಮ್ಮೆ ನಾವು ಟೇಸ್ಟ್ ಇಡಿದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ. ಕೆಲವೊಂದು ತಾಯಿಯಂದಿರಿದ್ದಾರೆ, ಒಳ್ಳೆ ಕುಕ್ ಇರ್ತಾರೆ. ಹಾಗೆ ಈ ಹೆಂಗಸು ಕೂಡ ಒಳ್ಳೆ ಕುಕ್ಕು ಮಾಡಿ ಇಟ್ಟಿದ್ದಾರೆ, ಎಲ್ಲ ಡಬ್ಬೆಯಲ್ಲಿ ಉಂಟು. ಆದ್ರೆ ಇಟ್ಟ ಜಾಗವನ್ನು ಲಾಕ್ ಮಾಡಿ ಬಿಟ್ಟಿದ್ದಾರೆ. ಇವನಿಗೆ ಇಲ್ಲ, ಅವಳಿಗೆ ಉಂಟು. ಯಾರಿಗೆ? ಅಕ್ಕನಿಗೆ ಉಂಟು ತಿನ್ಲಿಕ್ಕೆ. ಅವಳಿಗೆ ಟೈಫಾಯ್ಡ್ ಇಲ್ಲ, ಅಕ್ಕನಿಗೆ ಗೊತ್ತುಂಟು ಕೀ ಎಲ್ಲಿ ಉಂಟಂತ. ಹಾಗೆ ಒಂದು ದಿವಸ ತಾಯಿ ಮಾರ್ಕೆಟಿಗೆ ಹೋಗುವಂಥದ್ದು. ಆಗ ಈ ಹುಡುಗ ಅವನ ಅಕ್ಕನ ಹತ್ರ, ಅಕ್ಕ, ನಿಮಗೆ ಗೊತ್ತುಂಟಲ್ಲ ಕೀ ಎಲ್ಲಿ ಉಂಟು, ನನಗೆ ದಯವಿಟ್ಟು ಕೊಡು, ದಯವಿಟ್ಟು ಕೊಡು, ದಯವಿಟ್ಟು ಕೊಡು. ಅಕ್ಕ ಇಮಿಡಿಯೇಟ್ ಕೀ ತೆಗೆದು ಓಪನ್ ಮಾಡಿ ಕೊಡುವಂಥದ್ದು. ಇವೆಲ್ಲ ಸ್ವೀಟ್, ಖಾರ ಎಲ್ಲ ಡಬ್ಬೆಯಲ್ಲಿ ಇಟ್ಟದೆಲ್ಲ ತಿಂತಾ ಇದ್ದಾನೆ. ಈಗ ಇದು ಸರಿಯಾ ತಪ್ಪು? ಎಸ್, 1 ನಿಮಿಷ. ಸರಿಯಾದ್ರೆ ಯಾಕೆ, ತಪ್ಪು ಆದ್ರೆ ಯಾಕೆ? ಎಸ್, ದಯವಿಟ್ಟು ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಹೇಳ್ಬೋದು. ಅದು ತಪ್ಪು ಪ್ರಭುಜಿ. ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಅವ್ರ ಡಾಕ್ಟರ್ ಹೇಳಿದ್ಮೇಲೆ ಅವ್ರ ತಾಯಿ ಕೊಟ್ಟಿಲ್ಲ, ಅಕ್ಕ ಕೊಟ್ರು, ಅದು ತಪ್ಪು. ಎಸ್, ಬೇರೆಯವರು? ಎಸ್, ಹರೇ ಕೃಷ್ಣ. ತಪ್ಪು ಪ್ರಭುಜಿ. ಸರಿ ಪ್ರಭುಜಿ. ತಪ್ಪ? ಸರಿ ಪ್ರಭುಜಿ. ಹಾ, ಸರಿ, ಅದು ಸರಿಯಾ? ಶಕುಂತಲ ನಾಯ್ಕ. ಅವಳಿಗೆ
ಹೌದು ಪ್ರಭುಜಿ, ಅವಳಿಗೆ ಗೊತ್ತಿರ್ಲಿಲ್ಲ ಅಕ್ಕನಿಗೆ, ಅವ್ರ ತಮ್ಮ ಕೇಳ್ತಾ ಇದ್ದಾನೆ ಅಂತ ಕೊಡ್ತಾಳೆ. ಓಕೆ, ಸರಿ ಅಂತ ಹೇಳಿದ್ರು ದರ್ಶನ ಕೊಂಡಲ್ಲ. ಓಕೆ, ಬೇರೆ ಯಾರು? ಸರಿ, ಕೃಷ್ಣ ಯಾರಾದ್ರು ಹೇಳ್ಬೋದಾ? ಓಕೆ, ಎಸ್ ನೋಡಿ, ಮಾತಾಡಿ, ಅವಕಾಶ ಉಂಟು ಮಾತಾಡ್ಲಿಕ್ಕೆ. ಎಸ್, ಓಕೆ. ಹಾಗಾಗಿ ಈಗ ಇಲ್ಲಿ ತಾಯಿ ಅಂದ್ರೆ ಕೃಷ್ಣ, ಅಕ್ಕ ಅಂದ್ರೆ ಈ ಶಿವ ದೇವಿ, ಇವರೆಲ್ಲ ದೇವತೆಗಳು ಅಕ್ಕ, ಆ ಮಗ ನಾವು. ದೇವತೆಗಳು ಮಾಡಿದ್ರೆ ಈ ರೀತಿ ಇರ್ತದೆ. ದಯವಿಟ್ಟು ಅರ್ಥ ಮಾಡಿ. ಅರ್ಥ ಆಗದಿದ್ರೆ ಇದನ್ನು ಗಡಿ 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 ವಿಚಾರಿಸಿ, ಅಂದ್ರೆ ಇದನ್ನು ಮೆಡಿಟೇಟ್ ಮಾಡಿ. ದೇವತೆಗಳಂದ್ರೆ ಎಂತ, ಕೃಷ್ಣ ಅಂದ್ರೆ ಎಂತ. ಹಾಗಾಗಿ ಅವರು ಭೌತಿಕ ನಿಮಗೆ ಕೊಡ್ತಾರೆ, ಆದ್ರೆ ಅದಕ್ಕೆ ಗ್ಯಾರಂಟಿ ಇಲ್ಲ. ಆಧ್ಯಾತ್ಮಿಕ ಹೇಗೆ ಅಂದ್ರೆ ಶಿವ ಆಗ್ಲಿ ದೇವಿ ಆಗ್ಲಿ ಕೃಷ್ಣನ ಹತ್ತಿರ ನಮ್ಮನ್ನು ಕೊಂಡೋಗ್ತಾರೆ. ನಾವು ಅದನ್ನು ಕೇಳ್ಬೇಕು, ಎಂತಂದ್ರೆ ನನಗೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡು, ಶಿವನ ಹತ್ರ ಕೇಳ್ಬೇಕಂತ. ಖುಷಿ ಆಗ್ತದೆ ಶಿವನಿಗೆ. ಶಿವ ಇಮಿಡಿಯೇಟ್ ತಥಾಸ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನ ಈಸ್ ಟಾಪ್ ಮೋಸ್ಟ್ ವೈಷ್ಣವ, ಅವನಲ್ಲಿ ತುಂಬಾ ಭಕ್ತಿ ಉಂಟು. ಈಗ ಪ್ರಭುಪಾದರು ನೀವು ಹೋಗಿ ಹೇಳಿ ನನಗೆ ನನ್ನ ಜೀವನವನ್ನು ಕೃಷ್ಣನ ಸೇವೆಗೆ ಡೆಡಿಕೇಟ್ ಮಾಡಬೇಕು. ಒಬ್ಬಾ ಪ್ರಭುಪಾದ್ಗೆ ಎಷ್ಟು ಖುಷಿ ಆಗ್ಬೋದಂದ್ರೆ, ಪ್ರಭುಪಾದ್ ನಿನ್ನೆ ನಾನು ಪ್ರಭುಪಾದ್ ಕ್ಲಾಸ್ಗೆ ಹೇಳಿದ್ದು, ಅಲ್ಲಿಂದ ಬರುವಾಗ ಕಾರಲ್ಲಿ ಪ್ರಭುಪಾದ್ ಹೇಳುವಂಥದ್ದು, ವಿ ಶುಡ್ ಡೂ ಗ್ಯಾಮ್ಲಿಂಗ್ ಅಂತೆ. ಪ್ರಭುಪಾದ್ ಹೇಳ್ತಾ ಇದ್ದಾರೆ ಗ್ಯಾಮ್ಲಿಂಗ್ ಅಂದ್ರೆ ಜೂಜು. ಈಗ ಪ್ರಭುಪಾದ್ ಯಾಕೆ ಗ್ಯಾಮ್ಲಿಂಗ್, ಯು ಶುಡ್ ಡೂ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ? ಬಟ್ ಎಂತ, ನಾವು ಫುಲ್ ಸೆಂಟೆನ್ಸ್ ಅನ್ನು ಕೇಳುವ. ಪ್ರಭುಪಾದ್ ಹೇಳುವಂಥದ್ದು, ಯು ಸ್ಯಾಕ್ರಿಫೈಸ್ ಯುವರ್ ಲೈಫ್ ಟು ಕೃಷ್ಣ, ದಟ್ ಇಸ್ ಅ ಗ್ಯಾಮ್ಲಿಂಗ್ ಅಂತ. ಯಾಕೆಂದ್ರೆ ಎಂತ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಆಕ್ಚುಲಿ ನಾವೆಲ್ಲ ಬೆಗ್ಗರ್ಸ್, ಭಿಕ್ಷುಕರು, ಏನ್ ಹೇಳಲಿಕ್ಕೆ ಆಗುದು? ಯಾಕಂದ್ರೆ ಎಂತ ಹಣ ಇಲ್ಲ, ಗ್ಯಾರಂಟಿ ಇಲ್ಲ, ಫ್ಯೂಚರ್ ಎಂತ ಗೊತ್ತಿಲ್ಲ. ಆದ್ರೆ ಇಟ್ ಇಸ್ ಅ ಗ್ಯಾಮ್ಲಿಂಗ್, ಇಟ್ ಇಸ್ ಅ ಬೆಟರ್ ಗ್ಯಾಮ್ಲಿಂಗ್, ಇಟ್ ಈಸ್ ಎ ಬೆಟರ್ ಗ್ಯಾಮ್ಲಿಂಗ್. ಹಾಗಾಗಿ ನೀವು ಹೋಗಿ ಪ್ರಭುಪಾದ್ ಹತ್ರ, ಎಸ್ ಪ್ರಭುಪಾದ್, ಐ ವಾಂಟ್ ಟು ಸ್ಯಾಕ್ರಿಫೈಸ್ ಮೈ ಲೈಫ್ ಫಾರ್ ಕೃಷ್ಣ ಸರ್ವಿಸ್. ಎಷ್ಟು ಖುಷಿ ಆಗ್ತದೆ ಪ್ರಭುಪಾದಿಗೆ, ತುಂಬಾ ಖುಷಿ ಆಗ್ತದೆ. ಅದೇ ರೀತಿ ಶಿವನ ಹತ್ರ ಹೋಗಿ, ದೇವಿ ಹತ್ರ ಹೋಗಿ, ಎಸ್ ನನ್ಗೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಆಶೀರ್ವಾದ ಮಾಡು, ತುಂಬಾ ಖುಷಿ ಆಗ್ತದೆ. ಆದ್ರೆ ನಾವೆಂತ ಮಾಡುವಂಥದ್ದು ಅವ್ರ ಹತ್ರ ಹೋಗಿ, ನನಗೆ ಅದು ಕೊಡು, ನನಗೆ ಮಗಳಿಗೆ ಇದು ಕೊಡು, ಮಗನಿಗೆ ಇದು ಕೊಡು, ಗಂಡನಿಗೆ ಇದು ಕೊಡು, ನನ್ನ ತಾಯಿಗೆ ಹುಷಾರಿಲ್ಲ, ನನ್ನ ಅತ್ತೆಗೆ ಹುಷಾರಿಲ್ಲ, ಅದು ಮಾಡು, ಇದು ಮಾಡು, ಇದು ಮಾಡು. ಇದು ಕಿರಿಕಿರಿ ಆಗ್ತದೆ ಅವರಿಗೆ. ಆದ್ರೆ ಅವ್ರು ಕೊಡ್ತಾರೆ ಅಂತದ್ದು, ಆದ್ರೆ ಅದು ಶಾಶ್ವತ ಅಲ್ಲ. ಇದನ್ನು ನಾವು ತಿಳಿಬೇಕು. ಎಸ್, ಓಕೆ. ಈಗ ನಾವು ಭಾವಾರ್ಥ ನೋಡುವ. ಪ್ರಭುಪಾದ ಎಂತ ಹೇಳ್ತಿದ್ದಾರೆ ಭಾವಾರ್ಥದಲ್ಲಿ? ಶಿವನು ಸಾಮಾನ್ಯ ಜೀವಿ ಅಲ್ಲ. ಎಸ್, ಓಕೆ. ಭಾವಾರ್ಥ ಮುಂಚೆ ಎಸ್, ಈಗ ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಐಡಿಯಾ ಬಂತಲ್ಲ ಶಿವ ಎಂತ ಅಂತ, ದೇವತೆಗಳ ಪೊಸಿಷನ್ ಎಂತ. ಹಾಗಾಗಿ ನಾವು ದೇವತೆಗಳನ್ನು ದೂರುವುದಿಲ್ಲ. ಈಗ ನಾವು ಸೌತ್ ಇಂಡಿಯಾ ಟೂರಿಗೆ ಹೋಗುವಾಗ ತುಂಬಾ ಶಿವ ಟೆಂಪಲ್ಗೆ ನಾನು ಹೋಗಿದ್ದೇನೆ. ನಮ್ಮ ಯಾತ್ರೆ ಮಾಡುವಾಗ ನಾವು ಅಲ್ಲಿ ಅಡ್ಡ ಬೀಳ್ತೇವೆ. ನಾವು ಕೇಳುವಂತ ಪ್ರೇಯರ್ ಅಂತಂದ್ರೆ, ನೀನ್ ಟಾಪ್ ಮೋಸ್ಟ್ ವೈಷ್ಣವ, ನಿನ್ನಲ್ಲಿರುವ ಸ್ವಲ್ಪ ಭಕ್ತಿ ನಮಗೆ ಕೊಡು, ಇದು ಪ್ರೇಯರ್. ಹಾಗಾಗಿ ನೀವು ಅರ್ಥ ಮಾಡ್ಬೇಕು, ಶಿವನ ಹತ್ರ ಆದ್ರೆ ಶಿವ ಟಾಪ್ ಮೋಸ್ಟ್ ಅಲ್ಲ, ಟಾಪ್ ಮೋಸ್ಟ್ ಕೃಷ್ಣ. ಆದ್ರೆ ಶಿವ ಅಂದ್ರೆ ಬ್ರಹ್ಮತತ್ವ ಕೂಡ ಅಲ್ಲ, ಸಾರಿ ಜೀವತತ್ವ ಅಲ್ಲ ಶಿವ, ನೈದರ್ ವಿಷ್ಣು ತತ್ವ, ಈಸ್ ಇನ್ ಬಿಟ್ವೀನ್. ಶಿವನ ಹತ್ರ 55 ಗುಣಗಳು ಉಂಟು, ಕ್ವಾಲಿಟೀಸ್. ವಿಷ್ಣು ಹತ್ರ 60, ಕೃಷ್ಣನ ಹತ್ರ 64. ಎಸ್, ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಒಂದ್ ನಿಮಿಷ, ಸಾರಿ. ಎಸ್, ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆದ್ರೆ ಪ್ರೊಸೀಡ್ ಮಾಡುವ ಮುಂದೆ. ಎಸ್ ಗುರುಜಿ.
ಹರೇ ಕೃಷ್ಣ. ಎಲ್ಲರಿಗೂ ತಿಳಿಯುತ್ತಾ? ಯಾರಿಗಾದ್ರೂ ಕನ್ಫ್ಯೂಷನ್? ತಿಳಿತು ಪ್ರಭು. ಎಸ್, ಯಾರಿಗಾದ್ರೂ ಕನ್ಫ್ಯೂಷನ್ ಉಂಟಾ? ಹೇಗೆಂದು ಎಂತ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆ ಬರೋ ಮುಂಚೆ ನಾವು ಎಂತಂದ್ರೆ ಈ ಫಿಲಾಸಫಿಲಿ ಇದ್ದೆವು. ಬಂದ ಮೇಲೆ ಕೂಡ ಸುಲಭದಲ್ಲಿ ಹೋಗುದಿಲ್ಲ, ಅದು ಒಳಗಿರ್ತದೆ. ಹಾಗಾಗಿ ತುಂಬಾ ಸಮಯ ಹಿಡಿತದೆ ಅರ್ಥ ಮಾಡ್ಲಿಕ್ಕೆ ಫಿಲಾಸಫಿ. ಎಸ್, ಯಾರಿಗಾದ್ರೂ ಎಂತಾದ್ರೂ ಈ ವಿಷಯದಲ್ಲಿ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾರಿಗಿಲ್ವಾ? ಓಕೆ, ಎಸ್, ಪ್ರೊಸೀಡ್ ಮಾಡೋಣ. ಎಸ್, ಹರೇ ಕೃಷ್ಣ. ಹಾಗಾಗಿ ಶಿವನ ಹತ್ರ ನಾವು ಎಂತ ಕೇಳ್ಬೇಕು ನಮ್ಗೆ ಗೊತ್ತಿರ್ಬೇಕು. ಓಕೆ, ಶಿವನು ಸಾಮಾನ್ಯ ಜೀವಿ ಅಲ್ಲ. ಶಿವ ಜೀವತತ್ವ ಅಲ್ಲ. ಶಿವ ನೈದರ್ ವಿಷ್ಣು ತತ್ವ ಕೂಡ ಅಲ್ಲ, ವಿಷ್ಣು ತತ್ವ ಕೂಡ ಅಲ್ಲ, ಜೀವತತ್ವ ಕೂಡ ಅಲ್ಲ. ಮತ್ತೆ ಎಂತ ಶಿವ? ಶಿವ ಇನ್ ಬಿಟ್ವೀನ್. ನೀವು ಗೋಲೋಕ ಚಾಟ್ ನೋಡಿ. ಗೋಲೋಕ ಚಾಟ್ ನೋಡುವಾಗ ಅಲ್ಲಿ ಬ್ರಹ್ಮಜ್ಯೋತಿ ಮತ್ತೆ ಈ ಕಡೆ ಭೌತಿಕ ಲೋಕ, ಅದ್ರ ನಡುವೆ ಇರುವಂತದ್ದು ಸದಾಶಿವ ಲೋಕ. ಬ್ರಹ್ಮಜ್ಯೋತಿ ಅಂದ್ರೆ ವೈಕುಂಠದ ಹೊರಗಿನ ಇದು, ಅಂದ್ರೆ ಭಗವಂತನ ದೇಹದಿಂದ ಬರುವ ಕಿರಣಗಳು, ಎಫಲ್ಜೆನ್ಸ್, ಬ್ರಹ್ಮಜ್ಯೋತಿ. ಹಾಗಾಗಿ ಅದರ ಬಿಟ್ವೀನ್ ಅಲ್ಲಿ ಇರುವಂತದ್ದು, ಇನ್ ಬಿಟ್ವೀನ್. ಹಾಗಾಗಿ ಅವ ನೈದರ್ ಈಚೆ ಆದ್ರೆ ಜೀವತತ್ವ, ಆಚೆ ಆದ್ರೆ ವಿಷ್ಣು ತತ್ವ. ಹಾಗಾಗಿ ಅವ ನೈದರ್ ವಿಷ್ಣು ತತ್ವ ಕೂಡ ಅಲ್ಲ, ನೈದರ್ ಜೀವತತ್ವ ಕೂಡ, ಇನ್ ಬಿಟ್ವೀನ್. ಜೀವತತ್ವ ಅಂದ್ರೆ 50 ಗುಣಗಳು, ವಿಷ್ಣು ತತ್ವ ಅಂದ್ರೆ 60 ಗುಣಗಳು, ಶಿವನ ಹತ್ರ ಇರುವಂತ 55, ಇನ್ ಬಿಟ್ವೀನ್, ನಡುವಲ್ಲಿ ಇದ್ದಾನೆ. ಹಾಗೆಯೇ ಆತ ವಿಷ್ಣುವಿನ ಅಥವಾ ದೇವೋತ್ತಮ ಪರಪುರುಷನ ಶ್ರೇಣಿಗೂ ಸೇರಿದವನಲ್ಲ. ನೋಡಿ, ಅವ ವಿಷ್ಣು ತತ್ವ ಅಲ್ಲ, ಇದರರ್ಥ ಅವ ಜೀವತತ್ವ ಕೂಡ ಅಲ್ಲ, ಅವ ಇನ್ ಬಿಟ್ವೀನ್. ಬ್ರಹ್ಮನ ಹಂತದವರೆಗಿನ ಯಾವುದೇ ಜೀವಿಗಿಂತ ಆತ ಬಲಶಾಲಿ. ನೋಡಿ, ಬ್ರಹ್ಮ ಜೀವತತ್ವ, ಬ್ರಹ್ಮನ ಹತ್ರ 50 ಗುಣಗಳಿರುವಂಥದ್ದು. ಹಾಗಾಗಿ ಬ್ರಹ್ಮನ ಹಂತದವರೆಗಿನ ಯಾವುದೇ ಜೀವಿಗಿಂತ ಆತ ಬಲಶಾಲಿ. ಆದರೂ ಆತ ವಿಷ್ಣುವಿನ ಸರಿಸಮನ ಅಲ್ಲ. ಈಗ ಅಪರಾಧದಲ್ಲಿ 2ನೇ ಅಪರಾಧ, ಟು ಬ್ಲಾಸಮ್ to consider demigods like Lord Brahma or Lord Shiva to be equal to or independent of the name Lord Vishnu. ಅವರು ಸಮಾನ ಅಲ್ಲ, ಬ್ರಹ್ಮ ಆಗ್ಲಿ ಶಿವ ಆಗ್ಲಿ. ಯಾರಿಗೆ? ವಿಷ್ಣುವಿಗೆ. ಅದೊಂದು ಅಪರಾಧ ಅಂತೆ. ಬಹುಮಟ್ಟಿಗೆ ವಿಷ್ಣುವಿನಂತೆ ಇರುವುದರಿಂದ ಶಿವ ಭೂತ ಭವಿಷ್ಯತ್ ವರ್ತಮಾನವನ್ನು ಕಾಣಬಲ್ಲ. ನೋಡಿ, ಅವನಿಗೆ 3 ಕೂಡ ಕಾಣ್ತದೆ ಅಂತೆ. ಬಹುಮಟ್ಟಿಗೆ ವಿಷ್ಣುವಿನಂತೆ ಇದ್ದಾನೆ, ಆದ್ರೆ ವಿಷ್ಣು ಅಲ್ಲ. ಆದ್ರೂ ಅವನಿಗೆ ಭೂತ ಭವಿಷ್ಯದ ವರ್ತಮಾನ ಕಾಣ್ತದೆ. ಆತನ ಕಣ್ಣುಗಳಲ್ಲಿ ಒಂದು ಸೂರ್ಯನಂತಿದೆ, ಮತ್ತೊಂದು ಚಂದ್ರನಂತಿದೆ. ಒಂದು ಕಣ್ಣು ಸೂರ್ಯ ಅಂತ ಉಂಟಂತೆ, ಇನ್ನೊಂದು ಚಂದ್ರ ಅಂತ ಉಂಟು. ಆತನ ಭ್ರೂ ಮಧ್ಯೆ ಇರುವ 3ನೇ ಇನ್ನೊಂದು ಕಣ್ಣು ಬೆಂಕಿ ಅಂತಿದೆ. ನೋಡಿ, ಅವನಲ್ಲಿ ಭ್ರೂ ಅಲ್ಲಿ. ಹಾಗಾಗಿ ಈ ಎಲ್ಲ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಸಂಸ್ಥೆಗಳು ಉಂಟು, ಅವರಿರುವಂಥದ್ದು ಆತ್ಮ ಕೂಡ ಇಲ್ಲಿ ಉಂಟಂತೆ. ನಿಮಗೆ ಈಗ ಗೊತ್ತಿರ್ಬೋದು ಯಾವ ಸಂಸ್ಥೆ ಅಂತ. ನೋಡಿ, ಇಲ್ಲಿ ಇದರ ಮಧ್ಯೆ ಆತ್ಮ ಇರುವಂಥದ್ದು. ಇಲ್ಲಿ ಹೃದಯೇಶು ಅರ್ಜುನ ದಿಸ್ತದೆ, ಹೃದಯದಲ್ಲಿ ಪರಮಾತ್ಮದ ಆತ್ಮ ಒಟ್ಟಿಗೆ ಇರುವಂಥದ್ದು. ಹಾಗಾಗಿ ಅವರೆಲ್ಲ ಶಿವನ ವರ್ಷಿಪರ್ಸ್, ಅವರೆಲ್ಲುವಂಥದ್ದು ಆತ್ಮ ಇಲ್ಲಿ ಉಂಟಂತ. ಇಲ್ಲಿ ಇರುವಂಥದ್ದು 3ನೇ ಕಣ್ಣು ನೋಡಿ, ಆತನ ಕಣ್ಣುಗಳಲ್ಲಿ ಒಂದು ಸೂರ್ಯನ ಭ್ರೂ ಮಧ್ಯೆ ಇರುವ 3ನೇ ಇನ್ನೊಂದು ಕಣ್ಣು ಬೆಂಕಿ ಅಂತ ಇದೆ. ಅದು ಶಿವನ ಇಲ್ಲಿ ಇರುವಂಥದ್ದು. ಅದನ್ನೇ ಅವರು ಆತ್ಮಕ್ಕೆ ರಿಲೇಟ್ ಮಾಡ್ತಾರೆ. ತಪ್ಪದು. ಆತನ ತನ್ನ ಮಧ್ಯದ ಕಣ್ಣಿನಿಂದ ಬೆಂಕಿಯನ್ನು ಸೃಷ್ಟಿಸಿ ಬ್ರಹ್ಮನನ್ನು ಒಳಗೊಂಡಂತೆ ಎಂತ ಬಲಶಾಲಿ ಜೀವಿಯನ್ನಾದರೂ ನಾಶ ಮಾಡಬಹುದು. ಆ 3ನೇ ಕಣ್ಣಿನಿಂದ ಯಾರನ್ನು ಬೇಕು ನಾಶ ಮಾಡಬಹುದಂತ. ಹೀಗಿದ್ದರೂ ಅಂತ ಶಕ್ತಿವಂತನಾದ ಆತನು ವೈಭವ ಉಪೇತವಾದ ಒಳ್ಳೆಯ ಮನೆಯಲ್ಲಿ ವಾಸಿಸಿದ್ರು. ನೋಡಿ, ಶಿವನಿಗೆ ಒಳ್ಳೆ ಮನೆ ಅನ್ನುವುದಿಲ್ಲ, ಶಿವನಿಗೆ ಮನೆ ಇಲ್ಲ. ಆದ್ರೆ ನಮ್ಗೆ ಮನೆ ಕೊಡ್ತಾನೆ.
ನೀವೋಗಿ ಮನೆ ಬೇಕಂತ ಹೇಳಿದ್ರೆ ಶಿವನ ಹತ್ರ ನಿಮ್ಗೆ ಸ್ಯಾಂಕ್ಷನ್ ಮಾಡ್ತಾನೆ ತಥಾಸ್. ಆದ್ರೆ ಅವನಿಗೆ ಮನೆ ಇಲ್ಲ. ಆತ ಈ ಭೌತಿಕ ಜಗತ್ತಿನ ಅಧಿಪತಿಯಾದರು. ನೋಡಿ, ಅವ ಅಧಿಪತಿ. ಯಾವ ರೀತಿಯ ಭೌತಿಕ ಆಸ್ತಿಯ ಒಡೆಯನೂ ಅಲ್ಲ. ಅದೇ ಅವನಿಗೆ ಯಾವ್ದು ಆಸ್ತಿ ಬೇಡ. ಶವಗಳನ್ನು ಸುಡುವ ಸ್ಮಶಾನದಲ್ಲಿಯೇ ಆತ ಹೆಚ್ಚಾಗಿ ಅವು ಇರುವಂತಹ ಸ್ಮಶಾನದಲ್ಲಿ, ಅಲ್ಲಿಯ ಸುಂಟರ ಗಾಳಿಯ ಧೂಳೆ ಆತನ ದೇಹದ ಉಡುಪು. ಅಲ್ಲಿಯ ಧೂಳು ಅಂದ್ರೆ ಸ್ಮಶಾನದ. ಆತ ಭೌತಿಕ ಕಲ್ಮಶಗಳಿಂದ ಮುಕ್ತನಾದಂಥವನು. ದ್ವಿತೀಯ ಕಿರಿಯ ಸೋದರಿಯನ್ನು ಶಿವನಿಗೆ, ನೋಡಿ, ಅವಳ ಸಣ್ಣ ಸೋದರಿಯನ್ನು ಶಿವನಿಗೆ ವಿವಾಹ ಮಾಡಿಕೊಟ್ಟುದರಿಂದ ಕಶ್ಯಪರು ಆತನನ್ನು ತನ್ನ ತಮ್ಮನಾಗಿ. ದ್ವಿತೀಯ ತಂಗಿ ದಾಕ್ಷಾಯಣಿ. ಹಾಗಾಗಿ ಕಶ್ಯಪನಿಗೆ ಶಿವ ಎಂತಾಗಬೇಕು? ತಮ್ಮ ಆಗ್ಬೇಕು. ತಂಗಿಯ ಗಂಡನನ್ನು ತಮ್ಮನೆಂದೇ ಭಾವಿಸಲಾಗಿದೆ. ಆ ಸಾಮಾಜಿಕ ಸಂಬಂಧದಿಂದಾಗಿ ಶಿವ ಕಶ್ಯಪರ ಕಿರಿಯ ತಮ್ಮನಾಗಿದ್ದು, ಎಸ್, ಹಾಗಾಗಿ ಈ ಸಂಬಂಧದಿಂದಾಗಿ ಶಿವ ಕಶ್ಯಪರ ಕಿರಿಯ ತಮ್ಮ ಲೈಂಗಿಕ ಸಂಭೋಗವನ್ನು ಶಿವ ನೋಡಬಹುದಾದ್ದರಿಂದ ಆ ಸಮಯವು ಪ್ರಶಸ್ತವಲ್ಲವೆಂದು ಕಶ್ಯಪರು ತಮ್ಮ ಹೆಂಡತಿಯನ್ನು ಎಚ್ಚರಿಸಿದರು. ಹಾಗಾಗಿ ಆ ಸೂರ್ಯಾಸ್ತದ ಟೈಮಲ್ಲಿ ಒಳ್ಳೇದಲ್ಲ ಅಂತ. ಖಾಸಗಿಯಾದ ರಹಸ್ಯ ಸ್ಥಳದಲ್ಲಿ ಲೈಂಗಿಕ ಸುಖ ಸಂತೋಷ ಪಡೆಯಬಹುದಲ್ಲ ಎಂದು ದಿತಿ ವಾದಿಸಬಹುದಾದರು. ನೋಡಿ, ರಹಸ್ಯ ಜಾಗ, ಆದ್ರೆ ಅವನಿಗೆ ಗೊತ್ತಾಗ್ತದೆ ಅಲ್ಲ. ಭಗವಂತನ ಹತ್ರ ನಾವು ಎಂತ ರಹಸ್ಯ, ವಿಷ್ಣು ಹತ್ರ ರಹಸ್ಯ ಇರ್ಲಿಕ್ಕೆ, ಅದೇ ರೀತಿ ಶಿವ ಕೂಡ ಮಾಮೂಲಿ ಅಲ್ಲ ಅಂತ ಅವನಿಗೆ ಕೂಡ ಗೊತ್ತಾಗ್ತದೆ. ನಾವು ಭಗವಂತ ಅಲ್ಲ, ಅವ ದೇವತೆ, ಅದು ಕೂಡ ಅವನಿಗೆ ಗೊತ್ತಾಗ್ತದೆ. ಶಿವನಿಗೆ ಸೂರ್ಯ, ಚಂದ್ರ ಮತ್ತು ಅಗ್ನಿ ಎಂದು ಕರೆಯಲ್ಪಡುವ 3 ಕಣ್ಣುಗಳಿರುವುದರಿಂದ ವಿಷ್ಣುವಿನಿಂದ ಹೇಗೆ ತಪ್ಪಿಸಿಕೊಳ್ಳಲಾಗುವುದಿಲ್ಲವೋ ಹಾಗೆ ಶಿವನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳುವುದು ಕಷ್ಟವೆಂದು ಕಶ್ಯಪರು ತಮ್ಮ ಹೆಂಡತಿಗೆ ಜ್ಞಾಪಿಸಿದ್ದಾರೆ. ಹೇಗೆ ವಿಷ್ಣುವಿನಿಂದ ತಪ್ಪಿಸಲಿಕ್ಕೆ ಆಗುವುದಿಲ್ಲ, ಅದೇ ರೀತಿ ಶಿವನಿಂದ ಕೂಡ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ರಹಸ್ಯವಾದ ಜಾಗದಲ್ಲಿ ನಾವು ಈಗ ದಿತಿ ಅವಳು ಲೈಂಗಿಕ ಮಾಡಿದ್ರು ಕೂಡ ಶಿವನಿಗೆ ಗೊತ್ತಾಗ್ತದೆ. ಅದನ್ನು ಕಶ್ಯಪರು ಹೇಳ್ತಾ ಇದ್ದಾರೆ. ಅಪರಾಧಿಯೊಬ್ಬ ಪೊಲೀಸರ ಕಣ್ಣಿಗೆ ಬಿದ್ದರೂ ಕೆಲವೊಮ್ಮೆ ಆತ ತಕ್ಷಣ ಶಿಕ್ಷಿಸಲ್ಪಡುವುದಿಲ್ಲ, ಇಮಿಡಿಯೇಟ್ ಶಿಕ್ಷೆ ಆಗುವುದಿಲ್ಲ. ಪೊಲೀಸರು ಆತನನ್ನು ಬಂಧಿಸಲು ಸರಿಯಾದ ಸಮಯಕ್ಕೆ ಕಾಯುತ್ತಾರೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಸಿಗ್ತದೆ. ಸಂಭೋಗ ನಿಶ್ಚಿತ ಸಮಯವನ್ನು ಶಿವ ಗಮನಿಸುತ್ತಾನೆ. ಆಗ ದಿತಿ ಭೂತ ಸ್ವಭಾವದ ಅಥವಾ ದೇವರಿಲ್ಲವೆನ್ನುವ ಮಾಯವಾದ ಸ್ವಭಾವದ ಮಗುವಿಗೆ ಜನ್ಮ ನೀಡುವುದರ ಮೂಲಕ ಶಿಕ್ಷೆ ಅನುಭವಿಸಬೇಕು. ಹಾಗಾಗಿ ಈಗ ಅವಳು ಎಂತಾಗಿದೆ, ಅವಳಿಗೆ ಯಾವ ರೀತಿಯಲ್ಲಿ ಶಾವ ಸಿಗ್ತದೆ? ಅವಳ ಹುಟ್ಟುವ ಮಗು ಭೂತ ಸ್ವಭಾವ, ರಾಕ್ಷಸ ಸ್ವಭಾವ, ಅವ್ರ ಮಕ್ಕಳು ಹುಡ್ತಾರೆ. ಕಶ್ಯಪರು ಇದನ್ನು ಮುಂದಾಗಿ ಕಂಡು ಪತ್ನಿಯಾದ ದಿತಿಗೆ ಎಚ್ಚರಿಕೆ ನೀಡಿದರು. ಕಶ್ಯಪರು ಹೇಳ್ತಾರೆ, ಇದು ಒಳ್ಳೇದಲ್ಲ. ಯಾಕೆಂದ್ರೆ ನಿನಗೆ ಈ ಟೈಮಲ್ಲಿ ಮಾಡಿದ್ರು ಕೂಡ ಯಾವ ಮಗು ಹುಡ್ತದೆ? ಭೂತ ಸ್ವಭಾವದ ಮಗು ಹುಡ್ತದೆ. ದೇವರಿಲ್ಲವೆನ್ನುವ ಮಾಯವಾದ ಸ್ವಭಾವದ ಮಗು ಹುಡ್ತದೆ. ಭೂತ ಅಂದ್ರೆ ರಾಕ್ಷಸ ಸ್ವಭಾವದ. ಹಾಗೆ ಇದು ಶಿಕ್ಷೆ ಅಂತೆ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳಬಹುದು? ಸಂಗೀತಮಯ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇಂಗ್ಲಿಷ್ ಅಲ್ಲಿ ಭಾವಾರ್ಥದಲ್ಲಿ ಲಾರ್ಡ್ ಶಿವ ಅಂತ ಹೇಳ್ತಾರಲ್ಲ ಪ್ರಭುಜಿ, ಅದು ಕನ್ನಡದಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅಂತೇಳಿ? ಲಾರ್ಡ್ ಶಿವ, ಹೌದು. ಭಾವಾರ್ಥದಲ್ಲಿ ಇರುತ್ತಲ್ಲ ಪ್ರಭುಜಿ? ಹೌದು, ಭಾವಾರ್ಥದಲ್ಲಿ ಲಾರ್ಡ್ ಶಿವ ಅಂತ ಉಂಟು. ಕನ್ನಡದಲ್ಲಿ ಅಂತ ಕೊಟ್ಟಿದ್ದಾರೆ? ಒಂದು ನಿಮಿಷ. ಕನ್ನಡದಲ್ಲಿ ಹೇಗೆ ಅಂತೇಳಿ? ಭಗವಂತ ಶಿವ ಅಂತ ಹೇಳುವಂತದ? ಒಂದು ನಿಮಿಷ. ಅಂದ್ರೆ ಕೆಲವು ಭಾವಾರ್ಥದಲ್ಲಿ ಇರುತ್ತೆ ಪ್ರಭು. ಇಲ್ಲಿ ಶಿವನು ಸಾಮಾನ್ಯ ಜೀವಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಹೌದು ಪ್ರಭುಜಿ, ನಾವು ಶಿವನನ್ನು ಯಾವ ರೀತಿಯಾಗಿ ಹೇಳ್ಬೋದು ಅಂತ ಹೇಳಿ. ನೋಡಿ, ಶಿವ ಅಂತಂದ್ರೆ ಶಿವ ಮಾಮೂಲಿ ಜನ ಅಲ್ಲ. ಶಿವ ನಾನು ಹೇಳಿದಲ್ಲ, ಈಸ್ ನೈದರ್ ವಿಷ್ಣುತತ್ವ ನಾವು ಜೀವತತ್ವ, ಈಸ್ ಇನ್ ಬಿಟ್ವೀನ್. ಶಿವ ಇಲ್ಲದ್ರೆ ಹೇಗೆ ಶಿವನಿಗೆ ಈ ವಿಷವನ್ನು ಅವನ ಕಂಠದಲ್ಲಿ ಇಡ್ಲಿಕ್ಕೆ ಆಗ್ತದೆ? ಹಾಗಾಗಿ ಶಿವನಿಗೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಕ್ಯಾನ್ ಸಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಆದ್ರೆ ಶಿವ
ಈಸ್ ಎ ಡೆಮಿಗಾಡ್, ಶಿವ ದೇವತೆ. ಆದರೆ ಶಿವ ಇಸ್ ಅ ವೈಷ್ಣವ, ಶಿವ ಇಸ್ ಟಾಪ್ ಮೋಸ್ಟ್ ವೈಷ್ಣವ. ಅಂದ್ರೆ ಪ್ರಭುಜಿ ನಾವೀಗ ಶಿವ ಅಂತ ಹೇಳಿ ಮೆನ್ಷನ್ ಮಾಡುವಾಗ ಹಾ. ಯಾವ ರೀತಿಯಾಗಿ ಅಂತ ಹೇಳಿ, ಈಗ ಇಂಗ್ಲಿಷ್ ಅಲ್ಲಿ ಲಾರ್ಡ್ ಶಿವ ಅಂತ ಹೇಳ್ತಾರೆ. ಹೌದೌದು. ಈಗ ನೋಡಿ, ಕೆಲವೊಮ್ಮೆ ಎಂತಂದ್ರೆ ವೈಷ್ಣವನಿಗೆ ಕೆಲವೊಮ್ಮೆ ರೆಸ್ಪೆಕ್ಟ್ ಕೊಡ್ತಾರೆ. ಈಗ ಪ್ರಭುಪಾದ ಅಂತಂದ್ರೆ ಇಲ್ಲಿ ಇಂಗ್ಲಿಷ್, ಯಾಕಂದ್ರೆ ಈಸ್ ಅ ವೈಷ್ಣವ, ಹಾಗಾಗಿ ಕೆಲವೊಮ್ಮೆ ನಾರದ ಮುನಿ ಕೂಡ ಆ ರೀತಿ ಹೇಳ್ತಾರೆ ಪ್ರಭುಪಾದ್. ಹಾಗಾಗಿ ಟಾಪ್ ಮೋಸ್ಟ್ ವೈಷ್ಣವ, ಅದರಲ್ಲಿ ಆ ನಿಟ್ಟಿನಲ್ಲಿ ತಪ್ಪೇನಿಲ್ಲ. ಅದು ನಮ್ಗೆ ಗೊತ್ತಿರ್ಬೇಕು. ಹೇಗೆ ಅಂದ್ರೆ ನಮ್ಗೆ ಎಸೆನ್ಸ್ ಗೊತ್ತಿರ್ಬೇಕು ಶಿವ ಎಂತ ಅಂತ, ತಿಳಿತಾ? ಹಾಗಾಗಿ ಪ್ರಭುಜಿ ಕನ್ನಡದಲ್ಲಿ ಹೇಗೆ ನಾವು ಶಿವನನ್ನು ಮೆನ್ಷನ್ ಮಾಡೋದು ಅಂತ ಹೇಳಿ, ಆ ರೀತಿಯಾಗಿ ನಾವೀಗ ಏನಾದ್ರು ಅಸೈನ್ಮೆಂಟ್ ಬರೀಲಿಕ್ಕಿದ್ರೆ ಜಸ್ಟ್ ಈಗ ದುರ್ಗೆ ಅಂತ ಹೇಳಿದ್ರೆ ದುರ್ಗಾ ದೇವಿ ಅಂತ ಹೇಳ್ತಾರೆ. ಸೊ ಶಿವನನ್ನು ಯಾವ ರೀತಿಯಾಗಿ ಹೇಳುವಂಥದ್ದು? ಶಿವನಂತ ಹೇಳಿ, ಶಿವ ಅಂತಲೇ ಹೇಳಿ. ಸರಿ ಪ್ರಭುಜಿ, ಅಲ್ಲಿ ಏನಾದ್ರು ಅಪರಾಧ ಆಗುತ್ತಾ ಅಂತ ಹೇಳಿ ಆ ರೀತಿಯಾಗಿ ಕೇಳಿದ್ದು. ಯಾವ್ದು ಅಪರಾಧ ಆಗುವಂಥದ್ದು ಇಲ್ಲ ನೋಡಿ. ಹೇಗೆಂದ್ರೆ ವೈಷ್ಣವನಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು ಅಪರಾಧ ಆಗುದಿಲ್ಲ. ಶಿವ ಇಸ್ ಟಾಪ್ ಮೋಸ್ಟ್ ವೈಷ್ಣವ, ಹಾಗಾಗಿ ಆ ನಿಟ್ಟಿನಲ್ಲಿ ಅಪರಾಧ ಆಗುದಿಲ್ಲ. ಕೃಷ್ಣ ಕೂಡ ಪ್ಲೀಸ್ ಆಗ್ತಾನೆ. ಆದ್ರೆ ನಮ್ಗೆ ಗೊತ್ತಿರ್ಬೇಕು, ನಮ್ಗೆ ಎಸೆನ್ಸ್ ಗೊತ್ತಿರ್ಬೇಕು, ಶಿವ ಎಂತ ಕೃಷ್ಣ ಎಂತ ಅಂತ. ಇದು ಮೇನ್. ಅಂದ್ರೆ ಪ್ರಭುಜಿ ನಾವೀಗ ಜಸ್ಟ್ ಶಿವ ಅಂತ ಹೇಳಿದ್ರೆ ಅಲ್ಲಿ ಏನು ಅಪರಾಧ ಇಲ್ಲ ಅಂತ ಹೇಳಿ, ಯಾವುದು ಜಸ್ಟ್ ನಾವು ಶಿವ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಅಂತ ಹೇಳಿ. ಇನ್ನೊಂದು ಎಂತ ಹೇಳ್ತೀರಿ ನೀವು? ಇನ್ನೊಂದು ಅಲ್ಲ ಪ್ರಭುಜಿ, ಇಂಗ್ಲಿಷ್ ಅಲ್ಲಿ ಲಾರ್ಡ್ ಶಿವ ಅಂತ ಮೆನ್ಷನ್ ಮಾಡ್ತಾರಲ್ಲ. ಅಲ್ಲ, ಓಕೆ. ಅಲ್ಲ, ಇಲ್ಲಿ ಕನ್ನಡದಲ್ಲಿ ಯಾಕೆ ಕೊಡ್ಲಿಲ್ಲ, ಖಾಲಿ ಶಿವ ಅಂತ ಕೊಟ್ಟಿದ್ದಾರೆ. ಹೌದು ಅದು. ಹಾ, ಅಲ್ಲ ನೀವು ಎಂತ ಶಿವ ಭಗವಂತ, ಶಿವ ಅಲ್ಲ ಅದು ಹೇಗೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಪ್ರಭುಜಿ, ಅದಕ್ಕೆ ಕೇಳಿ. ಶಿವ ಭಗವಂತ ಅಲ್ಲ, ಶಿವ ದೇವತೆ. ಇದನ್ನು ಅರ್ಥ ಮಾಡ್ಬೇಕು. ಹಾಗಾಗಿ ಒಂದು ನಿಟ್ಟಿನಲ್ಲಿ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂತದ್ದು, ಫಾರ್ ಟಾಪ್ ಮೋಸ್ಟ್ ವೈಷ್ಣವಾಸ್ ವಿ ಕ್ಯಾನ್ ಗಿವ್ ರೆಸ್ಪೆಕ್ಟ್ ಆಸ್ ಗುಡ್ ಆಸ್ ಭಗವಂತನಿಗೆ ಕೊಡುವಂತ ರೆಸ್ಪೆಕ್ಟ್ ಕೂಡ ಕೊಡ್ತೇವೆ. ಅದು ಬೇರೆ ವಿಷಯ, ಕೊಡ್ಬೋದು, ಆ ನಿಟ್ಟಿನಲ್ಲಿ ಕೊಡ್ಬೋದು. ಓಕೆ ಪ್ರಭುಜಿ, ಅಂದ್ರೆ ಕೆಲವು ರೆಕಾರ್ಡ್ ಅಲ್ಲಿ ನಾನು ಕೇಳಿದಾಗಿತ್ತು ಲಾರ್ಡ್ ಶಿವ ಅಂತಾರಲ್ಲ, ಅದಕ್ಕೆ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್, ಜಯಲಕ್ಷ್ಮಿ ಅವರೇ ಹರೇ ಕೃಷ್ಣ ಹೇಳಿ. ಪ್ರಭುಜಿ, ಬ್ರಹ್ಮನ ಮಗನ ಶಿವ, ಬ್ರಹ್ಮನ ಮಗನ ಶಿವ. ಹೌದಪ್ಪ, ಹೌದೌದು. ಆಯ್ತು. ದ್ವಿತೀಯ ಕಶ್ಯಪನು ಹೇಗೆ, ಕಶ್ಯಪನ ಹೆಂಡತಿ ದಿತಿ ಯಾರ ತಂಗಿ? ದಕ್ಷನ ಮಗಳು ದಿತಿ. ಕಶ್ಯಪನ ಮಗಳು, ಕಶ್ಯಪನ ಮಗಳಲ್ಲ, ದಕ್ಷನ ಮಗಳು ದಿತಿ. ಮತ್ತೆ ದ್ವಿತೀಯ ತಂಗಿ ದಾಕ್ಷಾಯಿನಿ. ದಾಕ್ಷಾಯಿನಿಯ ಗಂಡ ಶಿವ. ಹೌದು. ಆದರೆ ಶಿವನಿಗೆ ಕಶ್ಯಪ ತಮ್ಮ ಹೇಗಾಯಿತು? ಶಿವನಿಗೆ ಕಶ್ಯಪ ತಮ್ಮ ಹೇಗಾಯಿತು? ದಿತಿ ಮತ್ತೆ ದಾಕ್ಷಾಯಿನಿ ಅಕ್ಕ ತಂಗಿ. ಅವರ ಗಡ್ಡದ್ದಿರು. ದಿತಿ ಮತ್ತೆ ದಾಕ್ಷಾಯಿನಿ ಅಕ್ಕ ತಂಗಿ. ದ್ವಿತೀಯ ಗಂಡ ಕಶ್ಯಪ, ದಾಕ್ಷಾಯಿನಿಯ ಗಂಡ ಶಿವ. ಹಾಗಾಗಿ ಅವರು ಅಣ್ಣ ತಮ್ಮ. ಮತ್ತೆ ದಿತಿ ದೊಡ್ಡ ಹೆಂಡತಿ ಕಶ್ಯಪದ್ದು. ದಿತಿ ಅದಿತಿಯಲ್ಲಿ ದೊಡ್ಡವರು ಯಾರು? ಅದು ಮೊನ್ನೆ ಕೂಡ ಕೇಳಿದ್ರಲ್ಲ. ಹೌದು. ಅದು ಕೇಳಿ ಹೇಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಬೇರೆ ಅವ್ರದ್ದು ಪ್ರಶ್ನೆ ಉಂಟಾ? ಎಸ್ ನೋಡಿ, ಮಹಾದೇವ ಹೇಳ್ಬೇಕಂತ ಮೆಸೇಜ್ ಹಾಕಿದ್ರು. ಮಹಾದೇವ, ದೇವ, ಮಹಾದೇವ. ಓಕೆ, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ, ಕೃಷ್ಣ. ಶ್ರೀ ಕೃಷ್ಣ ಪ್ರಶ್ನೆದಲ್ಲಿ ಕೇಳಬಹುದು. ಓಕೆ, ಆಗ ನಾವು ಮುಕ್ತಾಯ ಮಾಡುವ. ಇವತ್ತು ಏಕಾದಶಿ. ಹರೇ ಕೃಷ್ಣ. ಜಾಸ್ತಿ ಜಪ ಮಾಡಿ.